ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಾದ ಅರುಣ್ ಜೇಟ್ಲಿ ಇವರು ಮಂಡಿಸಿರುವ 2018-19 ಸಾಲಿನ ಬಜೆಟ್ ಕ್ರಾಂತಿಕಾರಿ ಅಭಿವೃದ್ಧಿಗೆ ಪೂರಕವಾಗಿದೆ. 5 ಲಕ್ಷದವರೆಗೆ ಉಚಿತ ವೈದ್ಯಕೀಯ ಸವಲತ್ತು, 600 ರೈಲ್ವೆ ನಿಲ್ದಾಣ ಆಧುನೀಕರಣ, ಬೆಂಗಳೂರಿಗೆ ಮೋನೋ ರೈಲ್ ನೀಡಿದ ಅತ್ಯುತ್ತಮ ಬಜೆಟ್ ಇದಾಗಿದೆ ಎಂದು ಹೇಳಿದರು. ಇದೊಂದು ಕ್ರಾಂತಿಕಾರಿ ಬಜೆಟ್ ಅಂತ ನಾವು ಹೇಳಬಹುದು. ಮತ್ತು ಈ ಬಹುಶಃ ಈ ಇತ್ತೀಚಿನ ವರ್ಷಗಳಲ್ಲಿ ಕಾಣದಂಥ ಬಜೆಟ್ನಲ್ಲಿ ಒಳ್ಳೆಯ ಸವಲತ್ತುಗಳನ್ನು ಜನರಿಗೆ ಕೊಟ್ಟಿದ್ದಾರೆ. ಜನರ ನಿರೀಕ್ಷೆಯ ಮಟ್ಟವನ್ನು ಮೀರಿ ಈ ಬಜೆಟ್ ಇದೆ ಎಂದು ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಇವತ್ತು ಕೃಷಿಗೆ ಸುಮಾರು 11 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಿದ್ದಾರೆ. ಆನಂತರ ಸುಮಾರು 8 ಕೋಟಿ ಜನರಿಗೆ ಉಚಿತ LPGಯನ್ನು ಕೊಡುವ ನಿರ್ಧಾರವನ್ನು ಮಾಡಿದ್ದಾರೆ. ಮೀನುಗಾರಿಕೆಗೆ 10,000 ಕೋಟಿ ರೂಪಾಯಿಯನ್ನು ತೆಗೆದಿಟ್ಟಿದ್ದಾರೆ. ವಿಪಕ್ಷಗಳು ಬಹುಶಃ ಇವತ್ತು ಈ ಒಂದು ಬಜೆಟನ್ನು ಟೀಕೆ ಮಾಡುವ ಬಗ್ಗೆ ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಯಾವುದೇ ಒಂದು ಕ್ಷೇತ್ರವನ್ನು ಕೂಡ ಬಿಡಲಿಲ್ಲ. ಇಷ್ಟು ಒಳ್ಳೆಯ ಬಜೆಟನ್ನು ಕೊಡಲಿಕ್ಕೆ ಇನ್ನು ಮುಂದೆ ಕೂಡ ಈ ಹಿಂದೆ ಯಾರೂ ಕೊಟ್ಟಿಲ್ಲ ಅನುಭೂತ ಅಂತೇಳಿ, ಭವಿಷ್ಯತ್ತಿನಲ್ಲೂ ಕೂಡ ಕಷ್ಟ ಎನ್ನುವ ರೀತಿಯಲ್ಲಿ ಅತ್ಯುತ್ತಮ ಬಜೆಟನ್ನು ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ಅರುಣ್ ಜೇಟ್ಲಿ ಅವರು ನೀಡಿದ್ದಾರೆ. ನಾನು ಅವರನ್ನು ಮತ್ತೊಮ್ಮೆ ಅಭಿನಂದಿಸ್ತೇನೆ.